ಸುಳ್ಯ ತಾಲೂಕಿನ ಆಲೆಟ್ಟಿ ಗ್ರಾಮದ ಅರಂಬೂರಿನ ಶ್ರೀ ವಯನಾಟ್ ಕುಲವನ್ ದೇವಸ್ಥಾನದಲ್ಲಿ ಶ್ರೀ ವಯನಾಟ್ ಕುಲವನ್ ದೈವಂಕಟ್ಟು ಮಹೋತ್ಸವವು ಆರಂಭಗೊಂಡಿದ್ದು ಮಾರ್ಚ್ 18ರವರೆಗೆ ನಡೆಯಲಿದೆ. ಸುಮಾರು 300 ವರ್ಷಗಳ ಹಿಂದೆ ಕೇರಳ ಭಾಗದಿಂದ ಆಗಮಿಸಿದ ತೀಯ ಸಮುದಾಯದ ಕುಟುಂಬದವರಲ್ಲಿ ಒಂದು ವಂಶದ ಪೂರ್ವಜರು ಪ್ರತಿಷ್ಠಾಪಿಸಿ ಆರಾಧಿಸುತ್ತಾ ಬಂದಿರುವ ಐತಿಹ್ಯ ವಂಶ ಪಾರಂಪರ್ಯವಾಗಿ ಮುಂದುವರಿಯುತ್ತಾ ಬಂದಿದೆ. ಇದೀಗ ದೈವಸ್ಥಾನದಲ್ಲಿ ದೈವಂಕಟ್ಟು ಮಹೋತ್ಸವ ನಡೆಯುತ್ತಿದೆ. ಈ ಸಂದರ್ಭ ಅಧ್ಯಕ್ಷರಾದ ಪಿಬಿ ಸುಧಾಕರ್ ರೈಯವರು ದೈವಂಕಟ್ಟು ಮಹೋತ್ಸವದ ಬಗ್ಗೆ ಮಾಹಿತಿ ನೀಡಿದರು. ನಮಸ್ಕಾರ, ನಾನು ಪಿಬಿ ಸುಧಾಕರ್ ರೈ ಅಂತ ಅರಂತೋಡು ಗ್ರಾಮದ ಕರಾಜಿನ ಆಲೆಟ್ಟಿ ಗ್ರಾಮದ ರಂಬೂರು ಶ್ರೀ ವಯನಾಟ್ ಕುಲವನ್ ದೇವಕಟ್ಟು ಮಹೋತ್ಸವ ಸಮಿತಿಯ ಅಧ್ಯಕ್ಷರ ನೆಲೆಯಲ್ಲಿ ನಾನೀಗ ನಿಮ್ಮ ಮುಂದಿದ್ದೇನೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಒಂದೆರಡು ದಿವಸದಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. 15 ತಾರೀಕಿಗೆ ನಮ್ಮ ಹೊರೆಕಾಣಿಕೆ ಹಸಿರುವಾಣಿ ಕಾಣಿಕೆ ಬರುವ ಮುಖಾಂತರ ನಂತರ ಇಲ್ಲಿಯ ಉಗ್ರಾಣ ತುಂಬುವ ಕೆಲಸ ಆಗಿದೆ. ಆನಂತರ ವಿಷ್ಣುಮೂರ್ತಿ ಪರಿವಾರ ದೀಪಗಳಿಗೆ ಕೂಡುವುದು, ಅನಂತರ ಕೊರ್ತಿಯಮ್ಮನ ಕೋಲಗಳು ಮತ್ತು ಪಟ್ಟಣ ದೈವದ ಕೋಲ 15 ತಾರೀಕಿಗೆ ನಡೆದರೆ, ನಿನ್ನೆ ಸುಸೂತ್ರವಾಗಿ ಶ್ರೀ ವಿಷ್ಣುಮೂರ್ತಿ ದೈವ, ಚಾಮುಂಡಿಯಮ್ಮ ದೈವ ಮತ್ತು ಗುಳಿಗೆ ದೈವದ ಕೋಲಗಳು ನಡೆದಿದ್ದಾವೆ. ಅದು ಒಂದು ಹಂತದ್ದಾದರೆ, ಆನಂತರ ನಿನ್ನೆ ನಡೆದಂಥ ಕೈವೀದಿನ ನಂತರ ವಯನಾಟ್ ಕುಲವನ್ನು ಮತ್ತು ಪರಿವಾರ ದೈವಗಳಿಗೆ ಕೂಡುವ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ನೀವು ನೋಡುವ ಹಾಗೆ ಈಗ ನಾವು ಈ ದೇವಸ್ಥಾನದ ಪ್ರಧಾನ ದೇವಸ್ಥಾನದ ಶ್ರೀ ವಿಷ್ಣುಮೂರ್ತಿ ಮತ್ತು ವಯನಾಟ್ ಕುಲವನ್ನು ದೇವಸ್ಥಾನದ ಮುಂದಿದ್ದೇವೆ. 17 ತಾರೀಕು ಅಂದರೆ ಇವತ್ತು ಸೋಮವಾರ ಪ್ರಧಾನ ಕಾರ್ಯಕ್ರಮ ಅಂತ ಹೇಳಿದರೆ ಶ್ರೀ ಕಾರ್ನವರ ದೇವದ ವೆಳ್ಳಾಟ ನಡೆಯಲಿದೆ. ಇದೆಲ್ಲ ಅಪರಾಹ್ನ ನಡೀತದೆ. ಮಾರ್ಚ್ 15ರಿಂದ ಮಾರ್ಚ್ 18ರವರೆಗೆ ಅರಂಬೂರಿನ ಶ್ರೀ ವಯನಾಟ್ ಕುಲವನ್ ದೇವಸ್ಥಾನದಲ್ಲಿ ದೈವಂಕಟ್ಟು ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಊರ ಪರವೂರಿನ ಭಕ್ತರು ಆಗಮಿಸುತ್ತಿದ್ದಾರೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.